ಇತಿಹಾಸ ಪ್ರಸಿದ್ಧ ಕನಿಲ ಶ್ರೀ ಭಗವತಿ ಕ್ಷೇತ್ರದ ಜೀರ್ಣೋದ್ಧಾರದ ಕೆಲಸ ಕಾರ್ಯಗಳು ಭರದಿಂದ ಸಾಗುತ್ತಿದ್ದು ಇಂದು ಕೊಡುಗೈದಾನಿ ಬಡವರ ಬಂಧು ಶ್ರೀ ಸದಾಶಿವ ಶೆಟ್ಟಿ ಕನ್ಯಾನಕೂಳೂರು ಅವರು ಕ್ಷೇತ್ರಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಭರದಿಂದ ಸಾಗುತ್ತಿರುವ ಜೀರ್ಣೋದ್ಧಾರ ಕೆಲಸವನ್ನು ವೀಕ್ಷಿಸಿ ರೂಪುರೇಷೆ ನೋಡಿ ಕೆಲವೊಂದು ಸಲಹೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಕ್ಷೇತ್ರ ಜೀರ್ಣೋದ್ಧಾರ ಸಮಿತಿಯ ಮತ್ತು ಆಡಳಿತ ಸಮಿತಿಯಿಂದ ಸದಾಶಿವ ಶೆಟ್ಟಿಯವರಿಗೆ ಶಾಲು ಹೊದಿಸಿ ಫಲಪುಷ್ಪವನ್ನಿತ್ತು ಗೌರವಿಸಲಾಯಿತು. ಈ ಹಿಂದೆ ಜೀರ್ಣೋದ್ಧಾರ ಆರಂಭಿಕ ದಿನದಲ್ಲೂ ಸದಾಶಿವ ಶೆಟ್ಟಿಯವರು ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿದ್ದು ಆಗಲೇ ತನ್ನಿಂದ ಆಗುವ ಎಲ್ಲ ಸಹಕಾರವನ್ನು ನೀಡುವುದಾಗಿ ಭರವಸೆಯನ್ನು ಕೊಟ್ಟಿದ್ದರು. ತ್ವರಿತಗತಿಯಲ್ಲಿ ಸಾಗುತ್ತಿರುವ ಕೆಲಸವನ್ನು ಕಂಡು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದು ಅಲ್ಲದೆ ಆದಷ್ಟು ಬೇಗನೆ ಜೀರ್ಣೋದ್ಧಾರ ಕಾರ್ಯಗಳು ಮುಗಿಯುವಲ್ಲಿ ಭಗವತಿ ಮಾತೆಯು ಕರುಣಿಸಲಿ ಎಂದು ಆಶೀರ್ವದಿಸಿದರು. ದುಮಾದಿನ ಉಪಸ್ಥಿತಿ ಕೃಷ್ಣಮೂರ್ತಿ ದೇವರೆಲ್ಲ ಸ್ಥಾಪನೆ ಮಾಡ್ಕೊಂಡಿದ್ದಾರೆ. ಒಂದು ಕಾಲ ಹಿಂದೂ ಥರದ್ದು ಮತ್ತು ವ್ಯವಸ್ಥಿತವಾದ ಈ ವಿಷ್ಣುಮೂರ್ತಿಗಳ ಸಾನ್ನಿಧ್ಯ ಬರೋದಿಲ್ಲ. ಈ ಸೈಡ್ ಈ ಶಕ್ತಿ ಮಹಾಶಕ್ತಿ ಶಿವಶಕ್ತಿ ಐರಾಮೃತಿ ದೇವಿ ಮುಂತಾದ ಶಕ್ತಿ ಕಾಣ ಶಿವಶಕ್ತಿ ನಮಗೆ ಶಕ್ತಿ ಆಗುತ್ತೆ. ಹುಲಿಗನ ಸಾನ್ನಿಧ್ಯ ನಮಗೆ ಅತ್ಯಂತ ಒಂದು ಪವಿತ್ರವಾದ ಚಿರಂಜಿ ಕ್ಷೇತ್ರ. ಈ ಎತ್ತರಡು ದೇವಿ 18 ಕ್ಷೇತ್ರಗಳು ಇದು ಬಂದ್ಲಾಗ ಅತಿ ಎತ್ತರ ಸ್ಥಾನಗಳು ಎತ್ತನ ದೇವಿ ಕ್ಷೇತ್ರ ಕಾಣಿದೆ. ಪುರಾತನ ದಿಂಚೆಂಕಲೆಲ್ಲೇ ದಿಂಚಿ ಕಳೆಂಗದ ಮೂಲೆ ಎದುರು ಸಾವಿರಾರು ಶಕ್ತಿ ಮುಂದುಕೋಯಿನ ಕ್ಷೇತ್ರ. ಕೋನ ಬಂದಾಗ ಬರೀನೇ ಈ ಕ್ಷೇತ್ರದ ಸಾನ್ನಿಧ್ಯ, ಈ ಕ್ಷೇತ್ರದ ಒಂದು ಕೃಪೆ ಕಟಾಕ್ಷೆಯನ್ನು ಕೃಪೆ ಮತ್ತು ಉಪ್ಪು ಖಂಡಿತವಾದ ಉಪ್ಪು ಎಲ್ಲೇ ದಿಂಚಿ ಹುಟ್ಟದ ಒಳತನ ಜಾಗೆ ಅದು ಈತನ ಕ್ಷೇತ್ರ. ಹಲವಾರು ಕ್ಷೇತ್ರ ನಮ್ಮ ಕಾಸರಗೋಡು ವಲಯವನ್ನು ಮಧೂರದ ಬಂದಾಗ ಮಹಾಗಣಪತಿನ ಕ್ಷೇತ್ರ ಮಧೂರು, ಶಿವಕ್ಷೇತ್ರ ಮಧೂರು, ಅಂಚನೆ ಹಲವಾರು ಶಿವಕ್ಷೇತ್ರಗಳು ಈತನ ನಮ್ಮ ಊರು. ದೇವಿ ಕ್ಷೇತ್ರಗಳು ಹಲವಾರು ದೇವಿ ಕ್ಷೇತ್ರಗಳು ಪುಣ್ಯಭೂಮಿ ನಮ್ಮ ಈ ಕ್ಷೇತ್ರ, ಈ ಇಡೀ ಊರು. ಅಂಚಿನ ಕ್ಷೇತ್ರಗಳು ನಮ್ಮ ಮೂಲ ಹುಟ್ಟದನೇ ನಮ್ಮ ಭಾಗ್ಯ ಅನ್ನೋ ಈಗ ಅಂಚಾದ ಪುನಗ ಮಾತಾ ದೇವಿ ಕ್ಷೇತ್ರವಿಲ್ಲ, ಶಿವಕ್ಷೇತ್ರವಿಲ್ಲ, ದೈವದೇವರ ಕ್ಷೇತ್ರವಿಲ್ಲ. ಎಡ್ಡ ಒಂದು ಗೊತ್ತನಂಚಿ ಕಾಲ ಲೈಟ್ ನಮ್ಮಲ್ಲ. ಅದೇ ಜೀರ್ಣೋದ್ಧಾರ ಅಪ್ಪನಂಚಿನ ಕಾಲಘಟ್ಟಗಳು ನಮ್ಮಲ್ಲ. ನಾವು ಬೈದ ಹೌದು ಅನ್ನ ನಮಗೂ ತಿಕ್ಕಿನಂಚಿನಂಜಿ ಭಾಗ್ಯ, ಮಕ್ಕಳಿಗೆ ನಂಚಿನಂಜಿ ಆಶೀರ್ವಾದ. ಅಂಚಾದ ಪುನಗ ನಮಗೂ ಭಾರಿ ಸಂತೋಷ ಇದ್ದಿನ ಉಂಟ. ಇನಿ ನಾನು ಕೆಲವು ತಿಂಗಳು ತುಂಬ ಬರ್ತಾನೆ ಇಲ್ಲ, ಇನಿ ಬರ್ತದೆ ಬರ್ತಾನೆ ಇಲ್ಲ. ಭಾರಿ ಮಲ್ಲ ಒಂಜಿ ವ್ಯತ್ಯಾಸ, ಭಾರಿ ಮಲ್ಲ ಒಂಜಿ ಸಂತೋಷದ ಒಂಜಿ ಬೆಟ್ಟು ಉಳ್ಳೇನ ದಯಮಾಡಿ ಎಂಚಿನ ಒಂಜಿ ಉಳಾಯ್ತು ಒಂಜಿ ಸಂತೋಷ ಆಗ್ತದೆ. ಈ ಸಂದರ್ಭದಲ್ಲಿ ಕಾರಣವರುಗಳು, ಆಚಾರ ಪಟ್ಟವರು, ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು, ಸದಸ್ಯರು, ಆಡಳಿತ ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರು ಮುಂತಾದವರು ಉಪಸ್ಥಿತರಿದ್ದರು. ರೆಹಮಾನ್ ಉದ್ಯಾವರ, V4 ನ್ಯೂಸ್, ಮಂಜೇಶ್ವರ. See that all our furnitures are number 1 in quality and price. Free delivery with warranty. Think luxury, live luxury. Free delivery with warranty. Tamam finest quality at affordable price. Tamam Furniture World, Uppala, Bandiyod, Udyawar. Now at Mangalore.